ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶಕಿಲಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಇವತ್ತು ಅಡುಗೆ? ಸ್ಪೆಷಲ್ ಅಂದರೆ ಸಿಂಪಲ್ ಮಾಡ್ತೇನೆ. ಸಿಂಪಲ್ ಬಾಳೆಕಾಯಿದು ಪೋಡಿ ಮತ್ತು ಬಟಾಟೆದು ಪೋಡಿ. ಬಟಾಟೆದು ಪೋಡಿ ಮತ್ತು ಬಾಳೆಕಾಯಿ ಪೋಡಿ ಅಲ್ಲ, ಎರಡು ಪೋಡಿಗಳ ಕಥೆನ. ಓಕೆ, ಒಂದು ಬಾಳೆಕಾಯಿ ಪೋಡಿ, ಇನ್ನೊಂದು ಬಟಾಟೆ ಪೋಡಿ ಅಲ್ಲ. ಓಕೆ, ಎರಡನ್ನು ಮಾಡಲಿಕ್ಕೆ ಅಡುಗೆ ಹೋಗುವ. ಎಸ್ ಮ್ಯಾಮ್, ಇವಾಗ ಫಸ್ಟಿಗೆ ಯಾವುದು? ಬಟಾಟೆದು ಪೋಡಿ ಮಾಡ್ತೇನೆ. ಓಕೆ, ಆಮೇಲೆ ಯಾವುದು ಇನ್ನೊಂದು ಹೇಳಿದ್ದು? ಬಾಳೆಕಾಯಿ ಪುಡಿ ಅಲ್ಲ. ಓಕೆ, ಬಾಳೆಕಾಯಿ ಪುಡಿ ಅಂತೂ ಚೆನ್ನಾಗಿರುತ್ತೆ ಅಂತಲ್ಲ? ಓಕೆ, ಬಟಾಟೆ ಪುಡಿ ಕೂಡ ಚೆನ್ನಾಗಿರುತ್ತಲ್ಲ? ಫಸ್ಟ್ ನಾನು ಓಕೆ, ಕಡ್ಲೆಟ್ ಹಾಕ್ತೇನೆ. ಹಾಂ, ಪುಡಿ ಅಂತ ಬಂದಾಗ ಕಡ್ಲೆಟ್ ಬೇಕೇ ಬೇಕು. ಓಕೆ, ಫಸ್ಟಿಗೆ ಹಾಕೋದು ನೋಡೋದು. ಫಸ್ಟಿಗೆ ಹಾಕಿದರೆ ಹೇಗೆ ಹಾಕ್ತೇವೆ ನೋಡು ಅಂತ ಹೇಳೋದಾ? ಓಕೆ ಅಲ್ವಾ, ಫಸ್ಟಿಗೆ ಹಾಕಿ ಹಾಂ ನೀರು ಹಾಕುವ ಮತ್ತೆ. ಹಾಂ, ಇಲ್ಲಾಂದರೆ ನಾರ್ಮಲಾಗಿ ಮಸಾಲೆ ಎಲ್ಲ ಮಾಡಿ ನಂತರ ಅದಕ್ಕೆ ಆ್ಯಡ್ ಮಾಡೋದಲ್ಲ? ಓಕೆ, ಬಟಾಟೆ. ಇದನ್ನು ಒಂದು ಬಟಾಟೆ ತೊಗೊಂಡಿದ್ದೀರಾ? ಒಂದು ಬಟಾಟೆ, ಹೌದು. ಓಕೆ, ಮತ್ತು ಉಪ್ಪು. ಹಾಂ, ಸ್ವಲ್ಪ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಮತ್ತು ಸ್ವಲ್ಪ ಜೀರಿಗೆ. ಜೀರಿಗೆ ಅಲ್ಲ? ಓಕೆ, ಸ್ವಲ್ಪ ಸಾಕು ಜೀರಿಗೆ. ಬಟಾಟೆ ಅಂತ ಬಂದಾಗ ಜೀರಿಗೆಲ್ಲ ಹಾಕಲೇಬೇಕಲ್ಲ? ಸ್ವಲ್ಪ ಹಳದಿ ಪೌಡರ್. ಓಕೆ, ಇದು ಹಳದಿ ಅಂದರೆ ಕಲರಿಗೆ? ಹೌದು, ಕಲರ್ ಮತ್ತು ಒಳ್ಳೆಯದಲ್ಲ ಹೆಲ್ತಿಗೆ. ಮತ್ತು ಸ್ವಲ್ಪ ಓಮ. ಓಕೆ, ಅದು ಬಾಯೆಲ್ಲ ಸ್ವಲ್ಪ ನೀರು ಹಾಕ್ಬೇಕಾ? ನೀರು ಹಾಕಿ ಸ್ವಲ್ಪ. ಓಕೆ, ಬೇಕಾ? ಬೇಕಾದರೆ ಆ್ಯಡ್ ಮಾಡ್ಕೊಳ್ಳೋದಲ್ಲ? ಇವತ್ತು ಸ್ಪೆಷಲಾಗಿ ಎಂಥದ್ದು ಹೇಳಿದರೆ, ಫಸ್ಟಿಗೆ ಈ ಬಟಾಟೆ ಹಾಕಿದ್ದೀರಲ್ಲ, ನಾರ್ಮಲಾಗಿ ಇಲ್ಲಾಂದರೆ ಏನು ಕಡಲೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಕೂಡ ಹಾಕ್ಕೊಳ್ಬೋದು. ಹೌದು ಹೌದು, ಕಲಸಿ ಹಾಕ್ಬೋದು. ಹಾಂ, ಅದು ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಒಂದೊಂದೇ ಹಾಕ್ಕೊಂಡು ಆ ಥರ ಮಾಡ್ಕೊಳ್ಬೋದು. ನಿಮ್ದು ಅದು ರೆಡಿ ಆಗ್ತಾ ಇವಾಗ ಆಯಿಲ್ ಬಿಸಿಡೋದು? ಆಯಿಲ್ ಬಿಸಿಡೋದಲ್ಲ? ಓಕೆ, ಹಾಗಾದರೆ ಒಲೆ ಒರೆಸ್ಬೇಕು. ಸಾಕು, ನೀವು ಸಾಕು ಅಂತ ಹೇಳಿದರೆ ಸಾಕಲ್ಲ? ಓಕೆ, ಇದು ಬಿಸಿ ಆಗ್ತಲ್ಲ? ಸಾಕಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಈಗ ಆಯಿಲ್ ಅಂತೂ ಬಿಸಿ ಆಗಿದೆ. ಒಂದೊಂದೇ ಬಿಟ್ಕೊಳ್ಳೋದಲ್ಲ? ಓಕೆ, ಹಾಂ, ಎಸ್ ಮ್ಯಾಮ್, ಇದೆಲ್ಲ ಭಯಂಕರ ಬೇಗ ಆಗುವಂಥದ್ದಲ್ಲ? ಈಗ ಪುಡಿ ಈ ಥರದ್ದೆಲ್ಲ ಪೊಟಾಟೊ ಇದ್ದರೆ ಸಾಕಾಗ್ತದೆ, ರಪ್ಪ ಮಾಡ್ಬೋದು. ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹಾಂ, ಇದಕ್ಕೆ ಸ್ವಲ್ಪ ಖಾರ ಹಾಕಿದರೆ ನಾವು ಊಟ ಜೊತೆಗೆಲ್ಲ ತಗೊಳ್ಬೋದಲ್ಲ? ಖಾರ ಜಾಸ್ತಿ ಮಾಡಿದ್ರೆ, ಇಲ್ಲಾಂದರೆ ಟೀ ಜೊತೆಗೆಲ್ಲ ಬೆಟರ್ ಅಲ್ಲ? ರೆಡಿಯಾ? ಓಕೆ, ಓಕೆ, ಆಫ್ ಮಾಡೋದಲ್ಲ? ಎಸ್, ಇನ್ನು ಸರ್ವ್ ಮಾಡೋದಲ್ಲ? ಓಕೆ, ಇಲ್ಲಿ ಇಟ್ಟು ಹಾಕೋದು. ಹಾಂ, ಓಕೆ, ಬಿಸಿಯಾದ ಬಟಾಟೆ ಪುಡಿ ರೆಡಿ ಅಲ್ಲ? ಬಿಸಿಯಾದ ಬಟಾಟೆ ಪುಡಿ. ನಾರ್ಮಲಾಗಿ ಇದನ್ನು ಹೀಗೆ ತಿನ್ಬೋದು. ಬೇಕಿದ್ರೆ ನಾವು ಇದಕ್ಕೆ ಟೊಮೆಟೊ ಸಾಸ್ ಕೂಡ ಹಾಕ್ಕೊಡ್ಬೋದಲ್ಲ? ಟೀ ಜೊತೆಗೆಲ್ಲ ಫುಲ್ ಖಾಲಿ ಮಾಡ್ಬೋದಲ್ಲ? ಓಕೆ, ಟೇಸ್ಟ್ ನೋಡೋಲ್ಲ ಇದ್ರೆ? ಓಕೆ, ಶಕಿಲಾ ಮ್ಯಾಮ್ ಸಾಕಾಗಿರುವಂತಹ ಬಟಾಟೆ ಪುಡಿ ಅಂತೂ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬನ್ನಿ. ಬಟಾಟೆ ಪೋಡಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟಿಗೆ ದುಂಡನೆ ತುಂಡು ಮಾಡಿದ ಆಲೂಗಡ್ಡೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಜೀರಿಗೆ, ಅರಿಶಿನ ಪುಡಿ, 1/4 ಚಮಚ ಓಂ ಕಾಳು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ನಂತರ ಒಂದೊಂದಾಗಿ ಕಾದ ಎಣ್ಣೆಯಲ್ಲಿ ಹಾಕಿ ಹೊಮ್ಮಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಟಾಟೆ ಪೋಡಿ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ
ಕರಾವಳಿ ಕರ್ನಾಟಕದ ನಾಡಿಮಿಡಿತ.